ಸೆಗಣಿ ತಿಂದು ಬದುಕುತ್ತಿದ್ದ ಮಾನಸಿಕ ಅಸ್ವಸ್ಥನೊಬ್ಬನನ್ನ ಉಡುಪಿಯ ಹೊಸಬೆಳಕು ಆಶ್ರಮಕ್ಕೆ ಸೇರಿಸಿ ಹೊಸ ಬದುಕು ನೀಡಿದ ಉಡುಪಿ ಸಮಾಜ ಸೇವಕ ಈಶ್ವರ್ ಮಲ್ಪೆ ಅವರ ಮಾನವೀಯ ಕಾರ್ಯಕ್ಕೆ ಇದೀಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕಾರವಾರ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಸ್ ಸ್ಟ್ಯಾಂಡ್ ಹತ್ತಿರ ಸುಮಾರು 60 ವರ್ಷ ಪ್ರಾಯದ ಓಂ ಪ್ರಕಾಶ್ ಎನ್ನುವ ವ್ಯಕ್ತಿ ವಾಸ ಮಾಡ್ತಾ ಇದ್ರು. ಮಾನಸಿಕ ಅಸ್ವಸ್ಥರಾಗಿದ್ದ ಓಂ ಪ್ರಕಾಶ್ ಅವರು ಕಳೆದ ಹಲವು ದಿನಗಳಿಂದ ಊಟ ಸಿಗದೆ ಅಲೆದಾಡ್ತಾ ಇದ್ರು. ಅವರಿಗೆ ಯಾರೂ ಕೂಡ ಅನ್ನ ನೀರು ಕೂಡ ಕೊಡ್ತಾ ಇರಲಿಲ್ಲ. ಹಸಿವಾದಂತಹ ಸಂದರ್ಭದಲ್ಲಿ ದನದ ಸೆಗಣಿ ತಿಂದು ಬದುಕ್ತಾ ಇದ್ರು. ಇದನ್ನ ಮನಗಂಡು ಕಾರವಾರದ ಪೊಲೀಸ್ ಅಧಿಕಾರಿಗಳು ಈಶ್ವರ್ ಮಲ್ಪೆ ಅವರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ. ಈಶ್ವರ್ ಮಲ್ಪೆ ಅವರು ಆಂಬ್ಯುಲೆನ್ಸ್ ಮೂಲಕ ತೆರಳಿ ಅವರನ್ನ ಉಡುಪಿಯ ಹೊಸಬೆಳಕು ಆಶ್ರಮಕ್ಕೆ ಸೇರಿಸಿದ್ದಾರೆ. ಮಾತ್ರವಲ್ಲ, ಆ ವ್ಯಕ್ತಿಯನ್ನ ಶುಚಿಗೊಳಿಸಿ ಊಟವನ್ನ ಕೂಡ ನೀಡಿದ್ದಾರೆ. ಇವರ ಈ ಮಾನವೀಯ ಕಾಳಜಿಗೆ ಪ್ರಶಂಸೆಗಳ ಸುರಿಮಳೆ ಹರಿದು ಬರ್ತಾ ಇದೆ.